ಕುಂದಾಪುರ ಸಮೀಪದ ವಕ್ವಾಡಿಯಲ್ಲಿ ನಿನ್ನೆ ಸಂಜೆ ಯುವಕರ ತಂಡವೊಂದು ತಲವಾರು, ಬಾಟಲಿ, ಕ್ರಿಕೆಟ್ ಬ್ಯಾಟು, ವಿಕೆಟ್ ಹಿಡಿದು ಇನ್ನೊಂದು ತಂಡದವರ ಮೇಲೆ ಹಲ್ಲೆ ನಡೆಸಿದೆ. ಇದರ ಪರಿಣಾಮ ಇಬ್ಬರು ಗಾಯಗೊಂಡಿದ್ದಾರೆ. ಗಾಂಜಾ ಸೇವಿಸಿದ ನಶೆಯಲ್ಲಿ ಈ ಕೃತ್ಯ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿ 4 ಆರೋಪಿಗಳನ್ನು ಪೊಲೀಸರು ಇಂದು ಬಂಧಿಸಿದ್ದಾರೆ. ವಕ್ವಾಡಿಯ ಚಂದ್ರಶೇಖರ್ ಮತ್ತು ಅಶೋಕ್ ದೇವಾಡಿಗ ಎಂಬುವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಕ್ವಾಡಿಯ ಆದರ್ಶ್, ಎಡ್ವರ್ಡ್, ಕುಂಭಾಶಿಯ ಗಣೇಶ್, ಗೋವರ್ಧನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಪ್ರಕರಣದಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದು ಅವರ ಪತ್ತೆಗೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಆರೋಪಿಗಳ ತಂಡ ಗಾಂಜಾ ನಶೆಯಲ್ಲಿ ಮೊದಲು ಮಹಿಳೆಯನ್ನು ಅಡ್ಡಗಟ್ಟಿ ದಾಂಧಲೆ ನಡೆಸಿದ್ದಾರೆ. ಬಳಿಕ ಪಕ್ಕದಲ್ಲಿದ್ದ ಆಟೋ ಮತ್ತು ಬೈಕ್ ಮೇಲೆ ತಲವಾರು ಬೀಸಿ ಹಾನಿ ಮಾಡಿದ್ದಾರೆ. ಅಷ್ಟಕ್ಕೂ ಸುಮ್ಮನಾಗದೆ ಪಕ್ಕದಲ್ಲಿ ನಿಂತಿದ್ದ ಅಶೋಕ್ ಮತ್ತು ಚಂದ್ರಶೇಖರ್ ಎಂಬುವರ ಮೇಲೆ ದಾಳಿ ಮಾಡಿದ್ದಾರೆ ಎಂಬ ಆರೋಪಿಸಲಾಗಿದೆ. ಆರೋಪಿಗಳು ಮತ್ತು ಗಾಯಗೊಂಡವರು ನಿನ್ನೆ ಮಧ್ಯಾಹ್ನ ವಕ್ವಾಡಿಯ ಬಾರ್ ಒಂದರಲ್ಲಿ ಊಟ ಮಾಡಿದ್ರು. ಬಳಿಕ ಸಂಜೆ 6 ಗಂಟೆ ವೇಳೆಗೆ ವಕ್ವಾಡಿ ಗ್ರಾಮದ ಗುರುಕುಲ ಶಾಲೆಯ ಬಳಿ ಸೇತುವೆ ಸಮೀಪ ತಲವಾರು ದಾಳಿ ನಡೆದಿದೆ. ಹಳೆ ದ್ವೇಷ ಈ ಘಟನೆಗೆ ಕಾರಣ ಎಂದು ತಿಳಿದು ಬಂದಿದೆ. ವಕ್ವಾಡಿ, ಗೋಪಾಡಿ ಭಾಗದಲ್ಲಿ ಗಾಂಜಾ, ಡ್ರಗ್ ದಂಧೆ ವಿಪರೀತವಾಗಿದ್ದು ಅಪರಾಧ ಚಟುವಟಿಕೆ ಹೆಚ್ಚಾಗಿದೆ. ಹಲವು ವರ್ಷಗಳಿಂದ ಡ್ರಗ್ ದಂಧೆ ಜೊತೆಗೆ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ. ಸಾಕಷ್ಟು ಬಾರಿ ಈ ಬಗ್ಗೆ ಸ್ಥಳೀಯರು ದೂರು ನೀಡಿದ್ರು ಇದುವರೆಗೂ ಸರಿಯಾದ ಕ್ರಮ ತೆಗೆದುಕೊಂಡಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಇವರು ನಿಂತ್ಕೊಂಡಿದ್ದೀರಾ? ನಮ್ಮ ಏರಿಯಾದಲ್ಲೇ ಅವರೊಂದು ಬಂದು ಹುಡುಗ ಗಾಂಧಿ ಗಿಂಜೆಲ್ಲ ಹಾಕಿ ಬಂದು ತಲವಾರು ಮಧ್ಯದಲ್ಲಿ ಇಟ್ಕೊಂಡು ವಿಕೆಟ್ ಬ್ಯಾಟ್ ಒಂದು 3-4 ತಲವಾರು ಇಟ್ಕೊಂಡ್ಬಂದು ನಮ್ಮ ಮೇಲೆ ಇದು ಮಾಡೋದು. ಅವರೊಬ್ಬರಿಗೆ ಇದು ಮಾಡಿದ್ರೆ ಎಷ್ಟು ಜನಕ್ಕೆ? ಅಲ್ಲ, ಸುಮಾರು ಅಲ್ಲಿ 3-5 ಸಣ್ಣ ಪೆಟ್ಟೆ ಇತ್ತು. ಅದಕ್ಕೆ ಒಂದು 2-3 3-4 ಅಷ್ಟೇ. ನಾವು ಎಂತ ಕಾರಣ, ಯಾರು ಮಾಡಿದ ಕಾರಣ ಎಂತ ಇಲ್ಲ. ಅವರು ಇದಾಗಿ ಬಂದು ಬೇರೆ ಇದೆ. ಬೇರೆ ಅಂದರೆ ಬೇರೆ ಹಾಗೆ ಅವರೊಂದು ಗಾಂಧಿ ಗಿಂಜೆಲ್ಲ ಹಾಕೊಂಡು ಅಲ್ಲಲ್ಲ, ಅವ್ರಿಗೆ ಎಷ್ಟು ಜನ ಇದ್ರು? ಸುಮಾರು ಜನ 12 ಜನ ಇದ್ರು. ಎಷ್ಟೊತ್ತಿಗೆ ಆದ? ಎಷ್ಟೊತ್ತಿಗೆ? ಸಾಯಂಕಾಲ 6 ಗಂಟೆಗೆ. 6 ಗಂಟೆ. ಈಗ ಇವರು ಚಂದ್ರಶೇಖರ್ಗೆ ಅಂತ ಐತೆ? ಅವರಿಗೆ ಒಂದು ಎಷ್ಟು ಜನಕ್ಕೆ ಪೆಟ್ಟಾಯ್ತು? ಯಾರಿಗೆ? ಮತ್ತೆ ಇಬ್ಬರು ಅಡ್ಮಿಟ್ ಆಗಿದ್ದಾರೆ. ಈ ಆಟೋ ರಿಕ್ಷಾದಲ್ಲಿ ಬರ್ತಾ ಇರ್ತಕ್ಕಂಥ ಒಂದು 2-3 ಜನ ಹೆಂಗಸರನ್ನ ಅಡ್ಡ ಹಾಕೊಂಡು, ಯಾವುದು ಸಂಘದ ವ್ಯವಸ್ಥೆಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇರುವಂಥ ಹೆಂಗಸರನ್ನ ಅಡ್ಡ ಹಾಕೊಂಡು ಪ್ರಥಮವಾಗಿ ಅವರಿಗೇನು ಹಲ್ಲೆ ಮಾಡಿಲ್ಲ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ನಿಂತಿರ್ತಕ್ಕಂಥ ಒಂದು ಹುಡುಗರ ಅದು ಏನು ಅವ್ರೊಳಗೆ ಏನು ವ್ಯವಸ್ಥೆಗಳಿತ್ತು ನನಗೆ ಗೊತ್ತಿಲ್ಲ. ಅದು ನಿನಗೆ ಏನು ಹಲ್ಲೆಗೊಳಗಾಗಿದ್ದಾರೆ. ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ. ತುಂಬ ಡೀಪಾಗಿ ಯಾವುದೋ ಈ ತುಟಿಯ ಭಾಗಕ್ಕೆ ಮತ್ತು ಗಲ್ಲದ ಭಾಗಕ್ಕೆಲ್ಲ, ತಲೆಯ ಭಾಗಕ್ಕೆಲ್ಲ ಒಂದು ಹೊಡೆದಾಡ್ಕೊಂಡು ಮಾಡಿರುವಂಥ ವ್ಯವಸ್ಥೆಗಳಿದೆ. ಅಲ್ಲಿ ಕೇಳುವಾಗ ಇವರು ತಲವಾರು ಬೀಸ್ತಾ ಇದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ನಾನು ಕೇಳಿದ್ದೇನೆ. ಮತ್ತು ಅದೇನು CC ಕ್ಯಾಮರಾಗಳಿದೆ ಅದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ದೂರು ದಾಖಲಾಗಿದೆ. ಅದನ್ನು ಇಲಾಖಾವಾರು ತನಿಖೆಯಲ್ಲಿ ಅದು ಏನು ಬಯಲಾಗ್ತದೆ. ನಾನು ಹೇಳುವಂಥದ್ದು ಈ ಕುಂದಾಪುರ ಭಾಗ, ಈ ನಮ್ಮ ಈಚೆ ಬೈಂದೂರು ಮತ್ತು ಉಡುಪಿಯಲ್ಲಿ ಈ ತಲವಾರದಲ್ಲಿ ಇತ್ತೀಚೆಗೆ ವ್ಯತಿರಿಕ್ತವಾಗಿ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ತಾನೇ ಅದೇನು ಗರುಡ ಗ್ಯಾಂಗ್ ಅಂದ್ಬಿಟ್ಟು ಅಲ್ಲಿ ಉಡುಪಿಯಲ್ಲಿ ಆಗಿರುವಂಥ ವ್ಯವಸ್ಥೆಗಳಿರ್ಬೋದು, ಈ ಬೈಂದೂರು ಭಾಗದಲ್ಲಿ ಆಗ್ತಿರ್ಬೋದು, ಈಗ ಹೊಸದಾಗಿ ನಮ್ಮ ಒಕ್ಕೋಡಿ ಭಾಗದಲ್ಲಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದರೆ ಅತಿಯಾದ ಒಂದು ನಶೆಯ ಕಾರಣ ಅಂತೇಳಿ